ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ಟಿಟಿ ರಸ್ತೆಯಲ್ಲಿರುವ ಎಚ್ಜಿಕೆ ಮೊಬೈಲ್ ಅಂಗಡಿಯ ಬೀಗವನ್ನು ಮುರಿದು ಮೊಬೈಲ್ ಕಳವು ಮಾಡಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಹಿರಿಯೂರು ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಿರಿಯೂರು ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಸೈಯದ್ ರೋಷನ್ ಜಮೀರ್ ಅವರ ಉಸ್ತುವಾರಿಯಲ್ಲಿ ಹಿರಿಯೂರು ನಗರ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ವಿಎಸ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಆರೋಪಿಗಳನ್ನು ಬಂಧಿಸಿ ಕಳವಾದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಿರಿಯೂರು ನಗರದ ಪ್ರಧಾನ ರಸ್ತೆಯಲ್ಲಿರುವ ರಂಜಿತ್ ಹೋಟೆಲ್ ಮುಂಭಾಗದ ರಸ್ತೆಯಲ್ಲಿ ಆರೋಪಿಗಳನ್ನ ಬಂಧಿಸಲಾಗಿದೆ. ನೀಲಿ ಮತ್ತು ಕಪ್ಪು ಬಣ್ಣದ ಸ್ಪ್ಲೆಂಡರ್ ಪ್ಲಸ್ ಬೈಕ್ನಲ್ಲಿ ಬಂದ ಆರೋಪಿಗಳನ್ನು ಹಿಡಿದು ವಿಚಾರಣೆ ಮಾಡಿದಾಗ ಕಳವು ಮಾಡಿರುವುದನ್ನು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಬಂದಮ್ಮ ದೇವಸ್ಥಾನದ ಸಮೀಪದ ಮಿರ್ಜಾ ಬಡಾವಣೆಯ 20 ವರ್ಷದ ಸಲೀಂ ಬೇಗ್, ಗೋಪಾಲಪುರದ 19 ವರ್ಷದ ಜಾಫರ್ ಸಾದಿಕ್, ಸಿಗ್ಬತ್ ಹೋಟೆಲ್ ಬಳಿಯ ನಿವಾಸಿ 19 ವರ್ಷದ ನವಾಜ್ ಬಂಧಿತ ಆರೋಪಿಗಳಾಗಿದ್ದಾರೆ. ಆರೋಪಿಗಳಿಂದ 1,22,000 ಮೌಲ್ಯದ 11 ಮೊಬೈಲ್ಗಳನ್ನು ಹಾಗೂ ಕೃತ್ಯಕ್ಕೆ ಬಳಸಿದ ಸುಮಾರು 70,000 ರೂಪಾಯಿ ಬೆಲೆ ಬಾಳುವ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಸೇರಿದಂತೆ ಒಟ್ಟು 1,92,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಪೊಲೀಸರು ಆರೋಪಿಗಳ ವಿರುದ್ಧ ಐಪಿಸಿ ಸೆಕ್ಷನ್ 457, 380 ಪ್ರಕಾರ ಕೇಸ್ ದಾಖಲಿಸಲಾಗಿದ್ದು, ಸದ್ಯ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಘಟನೆ ಸಂಬಂಧ ನಮ್ಮ ತುಮಕೂರು ಮಾಧ್ಯಮದ ಜೊತೆಗೆ ಮಾತನಾಡಿದ ಎಚ್ಜಿಕೆ ಮೊಬೈಲ್ ಅಂಗಡಿಯ ಮಾಲೀಕರಾದ ಮಾರುತಿ ಮಾತನಾಡಿ, ಅಂಗಡಿಯಲ್ಲಿ ಕಳ್ಳತನ ಮಾಡಿದವರ ಪೈಕಿ ಓರ್ವ ನಮ್ಮ ಅಂಗಡಿಯವ ಎಂದು ತಿಳಿಸಿದರು. ಬೆಳಗಿನ ಜಾವ ಕಳ್ಳತನ ಆಗಿದೆ, ಅಂಗಡಿ ಬೇಗ ಹೊಡೆದಿದೆ. ಏನಾಗಿತ್ತು? ಮೊಬೈಲ್ ಹೋಗಿತ್ತು, ಒಂದು 15 ಮೊಬೈಲ್ ಹೋಗಿದೆ, ಮತ್ತು 4,000 ಕ್ಯಾಶ್ ಹೋಗಿದೆ. ನೀವೇನಾದರೂ ಅಂಗಡಿ ಹೆಸರೇ ಲಾಕ್ ಮಾಡಿರಲಿಲ್ಲ? ಹಿಂಗೆ ಇಲ್ಲ, ಲಾಕ್ ಮಾಡಿದ್ದೀನಿ ಸರ್. ಲಾಕ್ ಹೊಡೆದಿದ್ದಾರೆ, ಜಾಕ್ ರಾಡಿಂದ ಹೊಡೆದಿದ್ದಾರೆ ಲಾಕ್. ಬೆಳಗಿನ ಜಾವ ನಾನು ಇನ್ನೂ ಮನೇಲಿದ್ದೆ. ನನಗಿನ್ನ ಮುಂಚೆ ಬಂದವರು ಪಕ್ಕದಂಗೆಯವ್ರು ಫೋನ್ ಮಾಡಿದ್ರು, ನಿನ್ನ ಅಂಗಡಿ ಓಪನ್ ಇದೆ, 2ರಲ್ಲೂ ಬೇಗ ಇಲ್ಲ, ಯಾರೋ ಓಪನ್ ಮಾಡಿದ್ದಾರೆ ಅಂತ. ಅವಾಗ ಗಾಬರಿಯಿಂದ ಬಂದು ನೋಡಿದಾಗ ಓಪನ್ ಮಾಡಲಿಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಫಸ್ಟು ಪೊಲೀಸ್ನವ್ರು ಬಂದರು. ಅವ್ರು ಬಂದಾಗ ಅವ್ರನ್ನ ಮುಕ್ತ ಓಪನ್ ಮಾಡಿ ಅಮೌಂಟ್ ಎಷ್ಟು ಹೋಗಿತ್ತು? ಅಮೌಂಟು 4,000 ಇತ್ತು. ಬೇರೆ ಸ್ಪೇರ್ ಪಾರ್ಟ್ಸು? ಬೇರೆ ಪಾರ್ಟ್ಸು ಸಣ್ಣ ಪುಟ್ಟ ಚಾರ್ಜರು, ನೆಟ್ ಬೆಂಡ್ಸ್ ಎಲ್ಲ ಹೋಗಿತ್ತು. ಟೋಟಲ್ ಅಮೌಂಟು ಎಲ್ಲ ಸೇರಿಸಿ ಟೋಟಲ್ಲು ಎಲ್ಲ 1,22,000 ಇದೆ. ಕ್ಯಾಶು ಮತ್ತು ಮೊಬೈಲ್ಸ್ ಎಲ್ಲ ಹೋಗಿತ್ತು. ಸ್ಪಾಟಿಗೆ ಯಾರು ಬಂದಿದ್ರು? ಸ್ಪಾಟಿಗೆ ಹಿರಿಯೂರು ಟೌನ್ ಸ್ಟೇಷನ್ PSI MSM ಬಂದು ಮತ್ತು ಅದೇ ಅವರೆಲ್ಲ CCTV ಫುಟೇಜ್ ಎಲ್ಲ ಚೆಕ್ ಮಾಡಿ ನೋಡಿ. CCTVನಲ್ಲಿ ರೆಕಾರ್ಡ್ ಆಗಿತ್ತು, ಅದ್ರ ಮೇಲೆ ನೋಡಿದ್ದಾರೆ. CC ಕ್ಯಾಮ್ರಾ ನಿಮ್ಮ ಅಂಗಡಿ ಇದೆ? ಅಲ್ಲ ನಮ್ಮ ಅಂಗಡಿ ಇದೆ. CC ಕ್ಯಾಮ್ರಾ ಇರೋದು ಅವ್ರಿಗೆ ಗೊತ್ತಿರಲಿಲ್ಲ? CC ಗೊತ್ತಿಲ್ಲ. ಅದು ಅವರು ಕಸ್ಟಮರ್, ಅದರಲ್ಲಿ ಒಬ್ಬ ಹುಡುಗ ಬಂದ್ಬಿಟ್ಟು ನಮ್ಮ ಅಂಗಡಿ ಕಸ್ಟಮರ್ ಆಗಿಲ್ಲ. ಕಸ್ಟಮರ್ ಆಗಿದ್ದು ನೋಡ್ಕೊಂಡು ಮಾಡಿರೋದಲ್ವ? ಹೌದು, ನೋಡ್ಕೊಂಡು ಮಾಡಿರೋದು. ಬೇರೆಯವ್ರಾಗಿರೋ ಗೊತ್ತಿರಲಿಲ್ಲ? ಬೇರೆಯವ್ರಿಗೆ ಗೊತ್ತಿಲ್ಲ. ಅದರಲ್ಲಿ ಒಬ್ಬ ಹುಡುಗ ಮಾತ್ರ ನಮ್ಮ ಅಂಗಡಿಗೆ ಬರ್ತಿದ್ದ. ನನಗೆ FIR ಆಗಿದೆ. ರೆಫರ್ ಮಾಡಿದ್ದಾರೆ? ಹಾಂ, FIR ಅರೆಸ್ಟ್ ಮಾಡಿದ್ದಾರೆ. ಈಗ ಮಾಲ್ ಇಲ್ಲ ಸರ್, ಕೋರ್ಟ್ ಕಡೆಯಿಂದ ಇಸ್ಕೊಂಡ್ಬೇಕು. ಕೋರ್ಟ್ ಕಡೆಯಿಂದ ಮೊಬೈಲ್ಗಳು ಹೋಗಿತ್ತಾ? ಮೊಬೈಲ್ಗಳು ಹೋಗಿದೆ. ಅದೇ ಮೊಬೈಲ್ನ ಸ್ಟೇಷನ್ನವರು ಕೋರ್ಟಿಗೆ ರೆಫರ್ ಮಾಡಿದ್ದಾರೆ. ಅಲ್ಲಿಂದ ನಾನು ಅದು ಡಾಕ್ಯುಮೆಂಟ್ ಕೊಟ್ಟು ಇಸ್ಕೊಂಡ್ಬೇಕು. ಎಷ್ಟು ಮೊಬೈಲ್ ಎಷ್ಟು ಹೋಗಿತ್ತು? 11 ಮೊಬೈಲ್ ಹೋಗಿದೆ. ಟೋಟಲ್ 11 ಮೊಬೈಲು. PSA ರವರಾದ ವಿಶ್ವನಾಥ್ ಹಾಗೂ ಅಪರಾಧ ವಿಭಾಗದ PS ಅನುಸೂಯ S ಸಿಬ್ಬಂದಿಯವರಾದ ಮೊಹಮ್ಮದ್ ಹನೀಫ್ ಹಡಗಲಿ, ತಿಮ್ಮರಾಯಪ್ಪ, ವಸಂತಕುಮಾರ್, ಪರಮೇಶ್, ಸಿದ್ದಲಿಂಗಯ್ಯ, BY ರವರ ತಂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ವರದಿ ಮುರಳೀಧರನ್ R, ಹಿರಿಯೂರು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC, PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.